8 ಗಂಟೆಗೆ ಮೀಡಿಯಾದವರೊಟ್ಟಿಗೆ ಅವರು ಕೊಟ್ಟು ನಾಳೆ ಕಾಲೇಜ್ ಕೋವಿಡ್ ಜಾಸ್ತಿ ಆಗಿದೆ ರಜೆ ಅಂತ ಕೊಟ್ಟದ್ದು ನಿನ್ನೆ ಬರ್ತಿದ್ದೀವಿ. ಬರ್ಲಿಕ್ಕೆ ಪರ್ಮಿಷನ್ ಅನ್ನ ಕೊಟ್ಟು ಇವತ್ತು ಹೇಳದೆ ಕೇಳದೆ ಇದನ್ನ ಬಂದ್ ಮಾಡಿದ್ದಾರೆ. ಪ್ರಿನ್ಸಿಪಾಲ್ಗೆ ಒಂದು ಸಂವಿಧಾನದ ಬುಕ್ ಅನ್ನು ಕೊಡ್ಲಿಕ್ಕೆ ನಾವು ಬಂದಿದ್ದೇವೆ. ಬೇರೆ ಮ್ಯಾನೇಜ್ಮೆಂಟ್ ಯಾರಾದ್ರೂ ಇದ್ದಾರೆ, ಬೇರೆ ಅಥಾರಿಟಿ ಯಾರಿದ್ದಾರೆ? 3 ಗಂಟೆಗೆ ಬಂದಿದ್ದಾರೆ. 3 ಗಂಟೆಯಿಂದ 5 ಗಂಟೆ ತನಕ ಹೊರಗೆ ಪ್ರಿನ್ಸಿಪಲ್ ಇದೆಯಾ? ಪ್ರಿನ್ಸಿಪಲ್ ಕೇಳಿ ಯಾವುದೇ ಗೌರ್ಮೆಂಟ್ ರಜೆ ಇಲ್ಲದೆ ಯಾವುದೋ ಒಂದು ಗೌರ್ಮೆಂಟ್ ಕಚೇರಿ ಬಂದ್ ಮಾಡುವುದಿಲ್ಲ. ಇದು ಯಾವ ರೀತಿಯ ಹೊಸ ಕಾನೂನು ಅಂತ ಇವರಿಗೆ ಗೊತ್ತಿಲ್ಲ. ಅದೊಂದು ಗೌರ್ಮೆಂಟ್ ಕಾಲೇಜ್ ಆಗಿ ಸ್ಟೂಡೆಂಟ್ಸಿಗೆ ರಜೆ ಕೊಟ್ಟು ಬೇರೆ ಕಾಲೇಜಲ್ಲಿ ವರ್ಕ್ ನಡೀತಿರ್ತದೆ, ಈ ಕಾಲೇಜಲ್ಲಿ ವರ್ಕ್ ಇಲ್ಲ. ಮಾಡ್ತಾ ಇರುವಂತಹದ್ದು ನಾವಲ್ಲ, ರಾಜ್ಯ ಸರ್ಕಾರ ಏನಿದೆ ಈ ರೀತಿಯಾಗಿ ಹುಡುಗಿಯರು ವಿದ್ಯಾರ್ಥಿನಿಯರು ಕಾಲೇಜಿನ ಹೊರಗಡೆ ಕಳೆದ 2-3 ವಾರಗಳಿಂದ ಕೂತ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಏನು ಕಾಣಿಸ್ತಾ ಇಲ್ವಾ? ಸರ್ಕಾರ ಇವಾಗ ಏನು ಮಾಡ್ತಾ ಇದೆ ಅಂದರೆ ಧೋರಣೆಯನ್ನು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಸಮುದಾಯದ ವಿರುದ್ಧವಾಗಿ ಮಾಡ್ತಾ ಇದೆ. ಸೊ ಇದು ತಪ್ಪು. ಸರ್ಕಾರ ಬಂದ ಮೇಲೆ ಯಾವುದೇ ಪಕ್ಷ ಆಗಿರಲಿ, ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ವರ್ಗದ ಜನರು ಕೂಡ ಅವರಿಗೆ ಸಮಾನರು. ಆದರೆ ಇವಾಗ ಈ ರಾಜ್ಯ ಸರ್ಕಾರ ಈ ರೀತಿಯ ಧೋರಣೆಯನ್ನು ಮಾಡ್ತಿರೋದ್ರಿಂದ ವಿದ್ಯಾರ್ಥಿನಿಯರಿಗೆ ಬಹಳಷ್ಟು ಅನಾನುಕೂಲತೆ ಆಗಿದೆ. ಸೊ ಇದರಿಂದ ನಾವು NSY ವತಿಯಿಂದ ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ. ಮೊಟ್ಟ ಮೊದಲನೇದಾಗಿ ನಾವು ಕಾನೂನನ್ನು ಗೌರವಿಸ್ತೇವೆ. ಈ ನಾಡಿನ ಈ ದೇಶದ ಕಾನೂನು, ಅದರ ಸಂವಿಧಾನ ಏನು ಹೇಳ್ತದೆ ಅದರ ಪ್ರಕಾರವಾಗಿ ನಮ್ಮ ಹೈಕೋರ್ಟ್ನ ವಕೀಲರು ಕೂಡ ಬಂದಿದ್ದಾರೆ. NSY ಕಾನೂನಿನ ಮುಖಾಂತರ ಹೋರಾಟವನ್ನು ಮಾಡಿ ಮುಂಬರುವಂತಹ ದಿನಗಳಲ್ಲಿ ವಿದ್ಯಾರ್ಥಿನಿಯರಿಗೆ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಲಿದೆ ಅಂತ ಹೇಳ್ತೇನೆ. ಈಗ ಪೇರೆಂಟ್ಸ್ ಕಾಣ್ತಿಲ್ಲ, ಏನು ಪೇರೆಂಟ್ಸ್ ಇಲ್ಲಿ ಬರ್ತಾ ಇಲ್ಲ, ಪೇರೆಂಟ್ಸ್ಗೆ ಇವರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಬಹಳಷ್ಟು ಮಂದಿ ವಿದ್ಯಾರ್ಥಿನಿಯರು ನಮಗೆ ಕಂಪ್ಲೇಂಟ್ಸನ್ನು ಅವ್ರು ನೀಡ್ತಾ ಇದ್ದಾರೆ. ಅವರು ನಮಗೆ ಒಂದು ದೂರನ್ನು ಕೊಡ್ತಾ ಇದ್ದಾರೆ. ಅವರ ಮನೆಯವರಿಗೆ ಬೆದರಿಕೆಯನ್ನು ಒಡ್ತಾ ಇದ್ದಾರೆ. ಅವರಿಗೆ ಬಹಳಷ್ಟು ದೊಡ್ಡ ಅವರ ವ್ಯಾಪಾರಕ್ಕಾಗಿರ್ಬೋದು ಅದಕ್ಕೆ ಹೊಡೆತವನ್ನು ನೀಡ್ತಾ ಇದ್ದಾರೆ. ಹಾಗೆ ಒಂದು ಸಮುದಾಯದ ವಿರುದ್ಧವಾಗಿ ಇದನ್ನು ಮಾಡುವಂಥದ್ದು ತಪ್ಪು. ಯಾಕಂತ ಹೇಳಿದರೆ ವಿದ್ಯಾರ್ಥಿಗಳು, ಎಲ್ಲ ಸಮುದಾಯದ ವಿದ್ಯಾರ್ಥಿಗಳು ಕೂಡ ಜೊತೆಯಾಗಿ ಕಲಿಯುವಂಥ ಒಂದು ದೇವಾಲಯ ಇದು. ಈ ಒಂದು ಕಾಲೇಜ್ ಅನ್ನುವಂಥದ್ದು, ಈ ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ಒಂದು ದೇವಾಲಯದ ಥರ. ಆದರೆ ಇವಾಗ ಏನಾಗ್ತಾ ಇದೆ, ಈ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಈ ರಾಜಕೀಯ ಶಕ್ತಿಗಳು, ಕೆಲವು ಕಾಣದ ಕೈಗಳು ಈ ಥರದ ಪ್ರಭಾವವನ್ನು ಮಾಡ್ತಾ ಇದೆ. ಇದರಿಂದ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಸಮಸ್ಯೆಗೊಳಗಾಗ್ತಾ ಇದ್ದಾರೆ. ಅದೊಂದು 1 ವಾರ ಕಾಲೇಜನ್ನು ಕೂಡ ಬಂದ್ ಮಾಡಿದ್ದಾರೆ. ಇದು ಕೂಡ ಬಹಳ ಖಂಡನೀಯ. ನಿನ್ನೆ ಈ ಪ್ರಾಂಶುಪಾಲರು ನಮ್ಮ ಸಮಿತಿಯವರು ಬರ್ತಾ ಇದ್ದಾರೆ ಅಂತ ನಾವು ಒಂದು ಮಾಹಿತಿಯನ್ನು ನೀಡಿದ್ವಿ. ಅವರು ಬೆಳಗ್ಗೆ ಒಂದು 10-11 ಗಂಟೆಗೆ ಬರ್ಬೋದು ಅಂತ ಹೇಳಿಕೊಂಡು ಪರ್ಮಿಷನ್ ಕೂಡ ನೀಡಿದ್ದಾರೆ. ಆದರೆ ಇವತ್ತು ಬರುವಾಗ ಬೀಗವನ್ನು ಹಾಕಿದ್ದಾರೆ. ಸೊ ಇದು ಬಹಳ ಖಂಡನೀಯ. ಈ ರೀತಿಯಿಂದ ಇದನ್ನು ನಾವು ಆಕ್ಸೆಪ್ಟ್ ಮಾಡೋದಿಲ್ಲ. NSY ಮುಂಬರುವಂಥ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಇದೇ ಒಂದು ಕ್ಯಾಂಪಸ್ನಲ್ಲಿ ಮಾಡಲಿಕ್ಕಿದೆ. ಅದರ ಜೊತೆಗೆ ಕಾನೂನು ರೀತಿಯ ಹೋರಾಟವನ್ನು ಕೂಡ ಮಾಡ್ತೇವೆ. ಖಂಡಿತವಾಗ್ಲೂ ಕೂಡ ನಾವು ಜಯವನ್ನು ಸಾಧಿಸ್ತೇವೆ. ಕಳೆದ 3-4 ವಾರದಿಂದ ಸುಮಾರು 6-10 ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿಕೊಂಡು ಕಾಲೇಜಿಗೆ ಬಂದಿದ್ದ ಕಾರಣಕ್ಕೆ ಕಾಲೇಜ್ ಒಳಗೆ ಪ್ರವೇಶವನ್ನು ನಿಷೇಧಗೊಳಿಸಲಾಗಿದೆ. ನಮ್ಮ ಕಾಲೇಜ್ ಆಡಳಿತ ಈ ಕ್ರಮವನ್ನು ಜಾರಿ ಮಾಡೋದು ಕಾನೂನು ವಿರೋಧ, ಸಂವಿಧಾನದ ವಿರುದ್ಧ. ಕಾನೂನು ಅಡಿಯಲ್ಲಿ ನಮ್ಮ ದೇಶದ ಕಾನೂನು ಪ್ರಕಾರ, ಸಂವಿಧಾನದ ಪ್ರಕಾರ ವಿದ್ಯಾರ್ಥಿನಿಯರು ಮತ್ತು ಮುಸಲ್ಮಾನ್ ಮಹಿಳೆಯರಿಗೆ ಹಿಜಾಬ್ ಧರಿಸಲು ಅವಕಾಶ ಇದೆ. ಆ ಒಂದು ಮೂಲಭೂತ ಹಕ್ಕದು. ಆ ಹಕ್ಕನ್ನು ಕಾಪಾಡಿಸಲಿಕ್ಕೂ ನಮ್ಮ ಸಂವಿಧಾನದಲ್ಲಿ ಅಡಿಯಲ್ಲಿ ಒಂದು ಪ್ರೊಟೆಕ್ಷನನ್ನು ಕೊಡ್ತಾರೆ. ಇದೆಲ್ಲ ಇರಬೇಕಾದ್ರೆ ಈ ಕಾಲೇಜಿನ ಆಡಳಿತ ಅವ್ರಿಗೆ ಕ್ಲಾಸಿಂದ ಆಚೆ ಇರಿಸಿ ಒಂಥರ ಡಿಸ್ಕ್ರಿಮಿನೇಷನ್ ಮಾಡೋಂಥ ರೀತಿಯಲ್ಲಿ ಅವ್ರನ್ನ ಆಚೆ ನಿಲ್ಲಿಸಿದ್ದಾರೆ. ಅವರು ಬರೀ ಅವರ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ನ ಧಕ್ಕೆ ಮಾಡ್ತಾಯಿಲ್ಲ, ಆದರೆ ಅವ್ರ ರೈಟ್ ಟು ಎಜುಕೇಷನನ್ನು ಧಕ್ಕೆ ಮಾಡ್ತಾಯಿದ್ದಾರೆ. ಆವಾಗಲೇ ಕರೋನಾ ಮಹಾಮಾರಿದಿಂದ ವಿದ್ಯಾರ್ಥಿನಿಯರಿಗೆ ಒಂದು ಇದಾಗಿದೆ, ವಿದ್ಯಾಭ್ಯಾಸ ಎಜುಕೇಷನಲ್ಲಿ ಒಂದು ಧಕ್ಕೆ ಆಗಿದೆ. ಇವಾಗ ಅವನ್ನ ಆಚೆ ನಿಲ್ಲಿಸೋದು ಎಷ್ಟು ಮಟ್ಟಿಗೆ ಸರಿ? ಕಾಲೇಜು ಉಡುಪಿ ಇಲ್ಲಿ ಕಳೆದ 3 ವಾರಗಳಿಂದ ಏನು ಸಮಸ್ಯೆ ಆಗ್ತಾ ಇದೆ. ಇವತ್ತು 6 ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಧರಿಸಲು ಅನುಮತಿ ನೀಡದೆ ಇಲ್ಲಿಯ ಪ್ರಾಂಶುಪಾಲರು ಇಷ್ಟು ವರ್ಷ ಇಲ್ಲದ ಒಂದು ಹೊಸ ಕಾನೂನನ್ನು ಇಲ್ಲಿ ರೂಪಿಸಿ ವಿದ್ಯಾರ್ಥಿಗಳ ನಡುವೆ ತಾರತಮ್ಯ ಭಾವನೆಯನ್ನು ಮೂಡಿಸ್ತಾ ಇದ್ದಾರೆ. ಇದರ ವಿರುದ್ಧ NSY ಕರ್ನಾಟಕ ರಾಜ್ಯ ಸಮಿತಿಯು ಇವತ್ತು ನಾವು ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮತ್ತು ಖ್ಯಾತ ಹೈಕೋರ್ಟ್ನ ವಕೀಲರಾಗಿರುವಂಥ ಸತಬೀಶ್ ಶಿವಣ್ಣರವರ ಮುಖಾಂತರ ಇವತ್ತು ನಮ್ಮ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಿಗೆ ಮನವಿ ಸಲ್ಲಿಸಿ ಪ್ರಾಂಶುಪಾಲರಿಗೆ ಈ ಸಮಸ್ಯೆಯ ಬಗ್ಗೆ ಅರಿವನ್ನು ಮೂಡಿಸಿ ಇವತ್ತು ಕಾನೂನು ಪ್ರಕಾರ ಯಾವ ರೀತಿಯಾಗಿ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯಬಹುದು, ಇವತ್ತು ಕಾನೂನು ಪ್ರಕಾರ ಈ ಹಿಜಾಬ್ ಸಮಸ್ಯೆಗೆ ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅವಕಾಶ ಇದೆ ಎಂಬ ವಿಚಾರವನ್ನು ನಾವು
ಮನವರಿಕೆ ಮಾಡಿಕೊಟ್ಟ ನಿಟ್ಟಿನಲ್ಲಿ ಇವತ್ತು ನಾವು ಆಗಮಿಸಿದೆವು.